ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಡಿಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡಹಿ ಅದೆಲ್ಲವೂ ನಭಾಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪೋಲಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಜಗನ್ಮಾತೆ ಮೊದಲಾಲಿಸು ಕೂಳ ಮಹಿಷ
ಶಾಕ್ಯ ವಿಧಾತನಿದ್ದಂತಹ ವರಬಲವನ್ನೇ ದುರುಪಯೋಗಪಡಿಸಿ ದುಷ್ಟರಾದ ಶಂಕದುರ್ಗಾದ್ಯರನ್ನು ಸೇರಿಕೊಂಡು ಸ್ವರ್ಗಕ್ಕೆ ದಾಳಿಯನ್ನು ಮಾಡಿ ಇಂದ್ರಾದಿಗಳನ್ನು ಬಡಿದು ಓಡಿಸಿ ತ್ರಿವಿಷ್ಣುವನ್ನು ಏರಿದ್ದಾನೆ. 3 ಲೋಕವನ್ನೇ ತಲ್ಲಣಗೊಳಿಸಿದ್ದಾನೆ. ಸೂರ್ಯ ಚಂದ್ರರ ಗತಿಯನ್ನು ಕೆಡಿಸಿದ್ದಾನೆ. ಧರ್ಮ ಗ್ಲಾನಿಯಾಗಿದೆ, ಅಧರ್ಮ ತಾಂಡವವಾಡ್ತಾ ಇದೆ. ಋಷಿ ಮುನಿಗಳಿಗೆ ಬ್ರಾಹ್ಮಣರಿಗೆ ಬದುಕುವುದಕ್ಕೆ ಕಷ್ಟವಾಗುತ್ತಾ ಇದೆ. ಅಂತಹ ದುರುಳ ಮಹಿಷನನ್ನು ವಧಿಸಿ ಲೋಕವನ್ನು, ನಮ್ಮನ್ನು, ಧರ್ಮವನ್ನು ಉಳಿಸುವ ತ್ರಿಮೂರ್ತಿಗಳೇ, ಮನಸರೇ, ಮಾಲಿನಿ ಜಾತನಾದ ದುರುಳ ಮಹಿಷ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದು ಮದಾಂಧನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ದುರುಳ ಮಹಿಷನನ್ನು ವಧಿಸಿ ಆತನ ಜೊತೆಯಲ್ಲಿರುವಂತಹ ಶಂಕಾಸುರ, ದುರ್ಗಾಸುರ ಎಲ್ಲರನ್ನು ಸಂಹರಿಸಿ ಲೋಕಕ್ಕೆ ಸೌಖ್ಯವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಜಯ ಜಯ ಸಕಲರು ಮಣಿಯೋ ವಿಶ್ವಕರ್ಮನು ಕನದರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಕನದರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಇಂದ್ರಾದಿ ಸುಮನಸರೇ, ನಮ್ಮ ಮೊರೆಯನ್ನು ಆಲಿಸಿದ ಮಹಾಮಾತೆಯ ದುರುಳ ಮಹಿಷರನ್ನು ವಧಿಸಿಕೊಡ್ತೇನೆ ಎಂಬ ಹಾಗೆ ಅಭಯವಾಕ್ಯವನ್ನು ಕೊಟ್ಟಿದ್ದಾಳೆ. ಇದರಲ್ಲಿ 2 ಮಾತಿಲ್ಲ. ನಿರಾಭರಣ ಸುಂದರಿಯಾದಂತಹ ಜಗನ್ಮಾತೆಯನ್ನು ಅಲಂಕರಿಸುವುದಕ್ಕೆ ವಿಶ್ವಕರ್ಮನೇ ಸಕಲ ವಸನ ಭೂಷಣವನ್ನು ತಂದು ಮಾತೆಯ ಪಾದದಲ್ಲಿ ಇರಿಸಿದ್ದಾನೆ. ಸುರನಾರ್ಯರೆಲ್ಲರೂ ಬಂದು ಅಮ್ಮನ ಅಂಗಾಂಗವನ್ನು ಶೃಂಗಾರ ಮಾಡಿದ್ದಾರೆ. ಕೇವಲ ಸಂಕಲ್ಪ ಮಾತ್ರದಿಂದಲೇ ಮಹಿಷನನ್ನು ವಧಿಸುವಂತಹ ಸಾಮರ್ಥ್ಯ ಅಮ್ಮನಿಗಿದ್ರು ಕೂಡ ನಮ್ಮೆಲ್ಲರ ಕೈಯಲ್ಲಿರುವಂತಹ ಈ ಆಯುಧಗಳಿಗೆ ಮತ್ತೊಮ್ಮೆ ಪಾವಿತ್ರತೆ ಬರಲಿ ಅನ್ನುವ ಕಾರಣಕ್ಕೆ ದೇವಿಯ ಭಕ್ತರಾಗಿ, ಮಾತೆಯ ಮಕ್ಕಳಾಗಿ ನಮ್ಮ ಕೈಯಾಯುಧವನ್ನೇ ಮಾತೆಗರ್ಪಿಸಿ ಕಾರ್ಯಗರಗೋಣ. ಇದೋ ಸುದರ್ಶನ ತ್ರಿಶೂಲವನ್ನು ಕನಕಗರ್ಭನು ಬ್ರಹ್ಮದಂಡವನಿತ್ತು ವಂದಿಸಲು ವಿನಯದಿಂದಲೇ ಶುರಪ ಕುಲಿಶವ ಆದಿವಿಗರು ಶಬ್ದಾಯುಧಗಳು ಮಣಿದು ಮಾತೆಯ ಪದದೊಳಿರಿಸುತ್ತ ಮುದ್ದಿಸಿದನು ಭಯವೇ. ನಾವೆಲ್ಲರೂ ಭಕ್ತಿ ಭಾವದಿಂದ ಅರ್ಪಿಸಿದಂತಹ ಸಕಲಾಯುಧವನ್ನು ಅಷ್ಟಭುಜದಲ್ಲಿ ಧರಿಸಿದ್ದಾಳೆ. ಮಹಿಷ ವಧೆಗೆ ಹೋಗುವಂತಹ ಮಹಾಮಾತೆ ಕಾಲ್ನಡಿಗೆಯಲ್ಲಿ ಹೋಗಬಾರದನ್ನುವ ಕಾರಣಕ್ಕೆ ಪರ್ವತರಾಜನೇ ದೇವಿಗೆ ಸೇವೆಗಾಗಿ ತಾನೇ ಸಿಂಹರೂಪವನ್ನ ಅಂತ ತಾಳಿ ಬರ್ತಿದ್ದಾನೆ. ಜಯ
ದಿಟ್ಟಿಸಿ ನೋಡಿದ್ರೆ ಒಂದಲ್ಲ ಎರಡೂ ಅಲ್ಲ ಅಷ್ಟು ಭುಜವಳಾಗಿ ಕೇಸರಿಯನ್ನು ಏರಿಕೊಂಡು ನನ್ನ ಮುಂದೆ ನಿಂತು ದಿಟ್ಟ ಹೊಡೆದು ಯಾಕೆ ಶೋಭಿತಾಪುರಕ್ಕೆ ಬಂದೆ ಶಂಕದುರ್ಗರನ್ನು ಯಾಕೆ ಬಂದೆ ನಿನಗೆ ನನಗೆ ಏನು ಗುಟ್ಟು ಏನು ತಿಳಿಸುವೆ ಮಾಡಿದ್ದು ತಪ್ಪಾಯ್ತದ್ದು ಕಾಲಿಗೆರಗು ಗರ್ವದಿಂದ ಮುಂದುವರಿದೆ ಎಂದಾದರೆ ಸುಮರಸರು ಬರೆಯುವುದಕ್ಕೂ
ಆಯ್ತಾ? ಇನ್ನು ಮುಂದೆ ಆ ತರ ನೀನು ಆಡಿದರೆ ನಿನ್ನ ನಾಲಿಗೆಯನ್ನು ನಾನು ಸೀಳಿಯನು. ಹೊಡಿತಾ ನಿನಗೆ? ನಿನ್ನ ಕೈ ಕಾಲನ್ನು ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಿ ಆಮೇಲೆ ಸುರರನ್ನು ಕೊರೆಯುವುದು, ನಿಜ. ನನ್ನನ್ನು ತರೆಯುವುದು. ನಾನು ಏನಂತ ಭಾವಿಸಿದೆ? ಊರನ್ನು ಗೆದ್ದು ಬಂದವ. ಯಾವ ಕರ್ಮ ಗೆದ್ದದ್ದು? ಭೂಲೋಕ, ಪಾತಾಳ, ಸ್ವರ್ಗ. ಈಗ ಕೊನೆಗೆ ಮತ್ತೆ ಅದನ್ನ ನೀನು ಹೇಳಿದ್ದು ನಾಕಾಳುವ ಅಂತ. ಹೌದು. ಮೂರ ಆಳುವ. ಹೌದಾ? ಏಯ್! ಏನು? ದೇವತೆಗಳೇ ಓಡಿ ಹೋಗಿದ್ದಾರೆ. ಮೂರು ಮೂರ್ತಿಗಳು ಮುಸುಕು ಹಾಕಿ ಮಲಗಿದ್ದಾರೆ. ಅದು ಯಾಕೆ ಗೊತ್ತುಂಟ? ಯಾಕೆ? ನಿನ್ನ ಹೆಣ್ಣವನ್ನು ಯಾರು ಕಾಣಬಾರದು? ಅಲ್ಲ, ಮತ್ತೆ ಈಗ ಬಂದದ್ದು ಸಾಮಾನ್ಯ ನಾರಿ. ಕೈಯಲ್ಲಿ ಆಯುಧ ಕೆಳಗೆ ಇರಿಸಿ. ಅಲ್ವೇ? ನನ್ನ ಮಾಡೋದು ಯಾವುದು? ಮತ್ತವಳು ಸಾಮಾನ್ಯ ಹೆಣ್ಣಬನಾಗಿ ಭಾವಿಸಿದೆಯೋ? ಅಷ್ಟವಿಜೆ, ಐವಾರಿಜೆ, ಸಿಂಹವಾಹಿನಿ, ಕಪಾಲ ಮೃತ್ಯು. ಶಕ್ತಿ ಮಹೇಶ್ವರಿ ಯೋಗ ಜಯ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮರೆಯಾದ
ಬಂದಿದ್ದ ದುರುಳ ಮಹಿಷ ಹಾಗೂ ಆತನ ಅನುಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಗಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಹೂಣರನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷರ ಶಿರವನ್ನೇ ಹೂವಿಗೆ ಚೆಂಡಾಡಿ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠ ನಿನಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಜನನಿ, ಇವತ್ತಿನ ಈ ದೇವಿ ಮಹಾತ್ಮೆಯ ರೌದ್ರ ಸೌಂದರ್ಯವನ್ನು ಕಣ್ಣಿನಲ್ಲಿ ಹೃದಯದಲ್ಲಿ ತುಂಬಿಸಿಕೊಂಡು ಧನ್ಯತಾ ಭಾವವನ್ನು ಹೊಂದಿದ್ದೇವೆ ತಾಯಿ. ಸರಿ. ಆದ್ರೆ ಭವಿಷ್ಯದಲ್ಲಿಯೂ ಇಂಥದ್ದೇ ಕಿರುಕುಳ ನಮಗೆ ಒದಗಿ ಬಂತು ಅಂತಾದ್ರೆ ಏನು ಮಾಡಲಮ್ಮ? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ನಾನೇ ದೂರಗೊಳಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ನಿನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದವಳು ನಾನು. ಏನಾಗಬೇಕು ಮಗನೇ? ಬಿನ್ನವಿಸುವೆನು ತಾಯೇ, ಕರುಣಾರ್ಣವೇ ಏನಾಯ್ತಪ್ಪ? ನಿನ್ನಾಜ್ಞೆಯಲ್ಲಿ ಬಿಡು ಕಣ್ಣರೊಡನೆ ಭಿನ್ನವಿಸುವುದೇನು ತಾಯೇ? ಏನಾಯ್ತು ಸುರೇಶ? ಕರುಣಾರ್ಣವೇ, ಜಗದಾದಿ ಮಾಯೇ, ನಿನಗೆ ನಾನು ಸದಾ ಆರತಿಯನ್ನೇ ಬೆಳಗುತ್ತಾ ಇರೋ ಸ್ವರ್ಗಲೋಕದಲ್ಲಿ. ಆದ್ರೆ ಆರತಿಯನ್ನು ಇಂತಹ ಕಾರಣಗಳಿಗೆ ಬೆಳಗುವಂತಾಯಿತಲ್ಲ ಎನ್ನುವಂತಹ ಖಿನ್ನತೆ ನನ್ನನ್ನು ಆವರಿಸತೊಡಗಿದೆ ತಾಯಿ. ಬೇಸರವೇ ಆರತಿ ಎತ್ತುವುದಕ್ಕೆ? ಆರತಿ ಎತ್ತುವುದಕ್ಕೆ ಬೇಸರ ಅಲ್ಲ, ಮತ್ತೇನು ಮಗನೇ? ಕಾರಣಕ್ಕಾಗಿ ಬೇಸರ. ಯಾರಿಂದ? ಮಹಿಷವಧ ಕಾಲದಲ್ಲಿ ನಾಕವನ್ನ ಬಿಡುಗಣ್ಣವರೊಂದಿಗೆ ಸೇರಿ ಆಡಿಕೊಂಡಿರು ಎಂಬ ಹಾಗೆ ನೀನೇ ಅನುಗ್ರಹಿಸಿ ಕಳುಹಿಗಾಗಿ ಇದ್ದ ಪೀಠ ಅದು. ನೀನಿದ್ರೆ ಚಂದ. ಆದ್ರೆ ಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೋ ಆ ಚಂದವನ್ನ ನೋಡುವುದಕ್ಕೋ ಕೆಲವರಿಗೆ ಆಗುವುದೇ ಇಲ್ಲ. ಹೊಟ್ಟೆಯಲ್ಲಿ ಉರಿ ಆಗುವುದಿಲ್ಲ. ಮಸ್ತರಿಗಳು ತುಂಬಾ ಇರ್ತಾರೆ. ಆದ್ದರಿಂದ ಪರಬಲಾನ್ವಿತರಾದಂತಹ ಧನುಕುಮಾರಕ ಶುಂಭಧಾನವ ನಮ್ಮನ್ನೆಲ್ಲ ಹೊಡೆದೋಡಿಸಿ ಈಗ ಪ್ರಪಂಚದಲ್ಲಿ ಅಧರ್ಮಕ್ಕೆ ಕಾರಣೀಕರ್ತನಾಗಿದ್ದಾನೆ. ನೀನೇ ನಿಮ್ಮನು ಮರೆಯ ಕರುಣಿಸುತ್ತಲ ನಿಮ್ಮೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಕಿರಿದು ಸಮಯದ ಕಾಲದಲ್ಲಿ ನಾವೆಲ್ಲಿರಲಮ್ಮ? ನಮ್ಮ ನಿಜವನ್ನು ಮರೆಸಿಕೊಂಡು ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಹೋಗಿ. ಜಯ 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 ಜಯ.
ಮಾತನ್ನು ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕೆಂದ ನನ್ನ ಕರ್ತವ್ಯವೇ ಸರಿ. ದೈತರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ನಾನು ಯೋಚಿಸಬೇಕು. ಜಗನ್ಮಾತೆ ಆದಂತಹ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ ಸ್ವಾಮಿ. ನನ್ನ ಮಗನಾಥ ಬ್ರಹ್ಮದೇವರಾಗಿದ್ದಾನೆ. ಈ ಹಿಂದೆ ಶುಂಭರ ಪಕ್ಷದ ಚಂಡಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಬರಿ ಅಂತೂ ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದರೆ ಯಾರಿಲ್ವಂತೆ. ಶುಂಭರ ಪಕ್ಷದಲ್ಲಿರುವ ಹೊನ್ನಿನ ಆಸೆ ಉಂಟೆ, ಇವರಿಗೆ ಮಣ್ಣಿನ ಆಸೆ ಉಂಟೆ? ಇಲ್ಲ. ಅಸುರರಿಗೆ ಆಸೆ ಅನ್ನೋದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಇದನ್ನು ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಾತು ಕೌಶಿಕೆಮ್ಮ ನಾಮನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡೋಣ? ಯಾರಲ್ಲಿ ಕೇಳುವುದು? ಹೇಳಿ ಪ್ರಯೋಜನ ಇಲ್ಲ. ಹಾಗಂತೇಳಿ ಜಗನ್ಮಾತೆ ಅಂತ ನಾನೇ ಸಂಕಲ್ಪಿಸಿದ್ದೇನೆ. ಕಾಣುತ್ತಾ ಉಂಟು ಕನಕದ ಯೋಲ, ಯಾರು ಬಿಡುತ್ತೇವೆ? ಚತುರ್ಭುಜೆ ಚಂದ್ರಕಳಾಲಕಂತೆ ಕುಜೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕು ಪಾಷಾಣ ಕುಶಪುಷ್ಪ ಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದರ್ಶ್ಯಾಮ ಮಾತಂಗಿ ಮಧುಶಾಲಿನಿ ವರಿಸದೆ ಶೌರ್ಯದಲ್ಲಿ ಸಾನುರಾಗದಿ ವರಿಸದೆ ಶೌರ್ಯದಲ್ಲಿ
ಅಮ್ಮ ಚರಣತ್ವಯಗಳಿಗೆ ಶಿರವಾಗುತ್ತಾ ಇದ್ದೇನೆ. ಎದ್ದೇಳಪ್ಪ. ತಾಯೇ, ಜಿಂಕೆಯನ್ನೇ ಲಾಂಛನವರಾಗಿಸಿಕೊಂಡ ಆ ಚಂದ್ರಮನಂತೆ ಆದ ಕಾರಣವೇ ಚಂದ್ರನನ್ನು ಏಣಾಂಕ ಹೀಗೆಂಬುದಾಗಿ ಜ್ಞಾನಿಗಳು ಕರೆದರು. ಸರಿ. ಪೌರ್ಣಮಿಯ ಪೂರ್ಣ ಚಂದ್ರನಂತೆ ಮಿನುಗುತ್ತಾ ನಿನ್ನ ಮುಖಾರವಿಂದ. ಆದ್ದರಿಂದಲೇ ನಿನ್ನನ್ನು ಏಣಾಂಕ ಭವತ್ರೇ ಎಂಬುದಾಗಿ ಕೊಂಡಾಡುತ್ತಾ ಇದ್ದೇನೆ. ನುಡಿಸುವ ಸಾಮಾನ್ಯ ಅಂದುಕೊಳ್ಳಬೇಡ ತಾಯಿ, ಶುಂಭನ ಮಾತಿನಿದ್ದೇನೆ. ನನ್ನ ಹೆಸರು ವಿರೂಪಾಕ್ಷ ಹೀಗೆಂಬುದಾಗಿ ಕಲಾದೇವಿ ಸುಕುಮಾರ ಅನ್ನೋತ್ರಾಮವಾಗಿ ರಕ್ತಬೀಜಾಸುರ ಹೀಗೆಂಬುದಾಗಿ ಅನ್ನೋತ್ರಾಮಕ್ಕೆ ಒಳಗಾದೆ. ಸರಿ. ಇಲ್ಲಿಗೆ ಬರುವರೇ ಬರುವಂತಹ ಕಾರಣ ಉಂಟು. ಏನು? ಶುಂಭಾಸುರ ನಿನ್ನನ್ನು ಮದುವೆಯಾಗುವುದಕ್ಕೆ ಬೇಕಾಗಿ ಬಯಸಿದ. ನೀನೆಯ ತಾಯಿ, ನೀನೆಯ ಏನು? ನಿನ್ನ ಮೋಹದ ಬಲೆಯಿಂದ ಕೊಳವೀರನ್ನು ಇತ್ತಬರ ಮಾಡಿ ಎಲ್ಲರನ್ನೂ ಕೊಂದು ಕಳೆದೆಯಂತೆ. ಸಾಮಾನ್ಯ ಈ ಧರೆಯಲ್ಲಿ ಹೆಣ್ಣಾಗಿ ಗೋಚರಕ್ಕೆ ಬಂದಿರುವೆ. ನಿನ್ನನ್ನು ಬಯಸುವುದು ತಪ್ಪೇ ಹೇಳು. ಈ ಪ್ರಾಯ ಏನು ಎಂಬುದರ ಕಡೆ ಲಕ್ಷ್ಯ ಉಂಟೆ ಹೇಳು. ಏನದು? ಭರಿತ ಯೌವನ ಪ್ರಾಯ. ತಾಯೇ, ಇರುಳು ಹಗಲೆಂಬಂತಹ ರೆಕ್ಕೆಗಳನ್ನು ಕಟ್ಟಿಕೊಂಡು ಕೌಲ ಎನ್ನುವಂತಹ ಪಕ್ಷಿ ಆಕಾಶ ಎತ್ತರಕ್ಕೆ ಹಾರಾಡುತ್ತಾ ಇರುವುದಂತೆ ಇಂದು ಇದ್ದ ಪ್ರಾಯ ನಾಳೆಗಾಗುವಾಗ ಜನರನ್ನೇ ಜಾರಿ ಹೋಗ್ತದೆ. ಹಾಗಾದ್ರೆ ಈ ಪ್ರಾಯದಲ್ಲಿ ಏನಾಗಬೇಕು? ಸಕಾಲಕ್ಕೆ ಸರಿಯಾಗಿ ಅನುರೂಪನಾಥಃ ವರದೊಬ್ಬನ ಕೈ ಹಿಡಿದು ಆ ಮುಖೇನವಾಗಿ ಸತ್ಸಂತಾನ ಪಡೆದು ಲೋಕಕ್ಕೆ ಕಾಣಿಕೆಯನ್ನು ಹಾಕಿಕೊಟ್ಟು ಹೆಂಡತನನ್ನು ಸಾರ್ಥಕಗೊಳಿಸಬೇಕಂತೆ. ಹಿಂದೆ ಮುಂದೆ ನೋಡಬೇಡ, ಯಾರೂ ಇಲ್ಲ ಹೀಗೆಂಬುದಾಗಿ ಪೃಥ್ವಿ ಮೂರಕ್ಕೆ ಕರ್ತನು ಚಕ್ರವರ್ತಿಯಾಗಿ ಹಶುಂಭನು. ಹೌದಮ್ಮ, ಕಂಪು ಕಂಟಿನಿ ನಿನ್ನ ಕನಸು ಮನಸ್ಸಿನಲ್ಲಿ ಶಂಭು ವೈರ್ಯ ತಾಪ ಹೆಚ್ಚಿ ಇಂದು ಶುಂಭ ಕೊರಗಿದ ಸೊರಗಿದ. ಅಮ್ಮ, ನಿನ್ನನ್ನು ಕರೆದೊಯ್ಯುವುದಕ್ಕೆ ಬೇಕಾಗಿ ನೋಡು ದೂರದಲ್ಲಿ ಏನದು? ಚಿನ್ನದ ಪಲ್ಲಕ್ಕಿ. ಆ ಪಲ್ಲಕ್ಕಿಯಲ್ಲಿ ನೀನು ಕುಳಿತುಕೊಳ್ಳಬೇಕು. ಮುಂದಿನ ಕೊಂಬಿಗೆ ನಾನೇ ಹೆಗಲು ಕೊಡ್ತೇನೆ. ಶೋಣಿತಾಪುರದ ರಾಜ ಬೀದಿಯಲ್ಲಿ ನಮ್ಮ ಅಮ್ಮನವರಿಗೆ ಒಂದು ಪಲ್ಲಕ್ಕಿ ಉತ್ಸವ, ಸೇವೆಗೆ ಮುಕ್ತಾವಕಾಶ. ನಿನ್ನ ಮಗ ರಕ್ತ ಬೀಜಾಸುರ ಕಿರು ಸೇವೆ. ಅಮ್ಮ, ಮಗನೇ, ಶೋಣಿತಾಪುರದ ಭಾಗ್ಯ ಲಕ್ಷ್ಮಿಯಾಗಿ ಅರಮನೆ ಅಂದಾದೀಪವಾಗಿ ಶುಂಭನ ಬಾಳ ಸಂಗಾತಿಯಾಗಿ ಒಲಿದು ಬಾ, ನಲಿದು ಬಾ, ಕುಡಿ ಕುಡಿದು ಬಾರಮ್ಮ, ಕುಡಿ ಕುಡಿದು ಬಾ. ರಕ್ತ ಬೀಜ, ಓ, ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ. ಸ್ವಲ್ಪ ಕಡಿಮೆ ಆಯ್ತು. ಭಕ್ತಿಯಿಂದ ಕಾಲಮಿತಿ ಇವತ್ತಿಗೆ ಸಾಕು ಮಗನೇ, ಸಂತೋಷವಾಯಿತು. ಆದ್ರೆ ಏನು ಮಾಡೋಣ? ಹಣದ ವಿಚಾರಿ ತುಣ್ಯ ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಲ್ಲೇ ರಣಹೇಡಿಯಂತೆ ಅರಮನೆ ಒಳಗೆ ಕುಳಿತುಕೊಂಡಿದ್ದಾರಲ್ಲೋ ನಿನ್ನ ಒಡೆಯಲವ ಷಂಡ ಮೊದಲು ಮಾಡಿರು. ಇದುವೇ ಸಾಕ. ಸೂರ್ಯ ರಕ್ತವನ್ನು
ರೂಪದೋಳು ಭಗವಂತನಿಗೆ ಬಗೆಯಲ್ಲಿ. ಕನ್ಯೆಯಾಸುರಪಾಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳರಾಮರ್ದನಕ್ಕಾಗಿ ನಾನಾ ರೂಪವನ್ನು ತಡೆದವಳು ನಾನು. ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನ ಸುಟ್ಟೆ, ಚಂಡ ಮುಂಡರ ಶಿರವನ್ನು ಚಂಡಾಡುವುದಕ್ಕೆ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿಯಾದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿಷಭರ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಇಲ್ಲ, ಹೋಗ ಬಗರೆ ಸ್ವರ್ಗವನ್ನೇರು. ಮುಂದೆ ಯಾವಾಗಮ್ಮ ನಿನ್ನ ದರ್ಶನ ಭಾಗ್ಯ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಕೊಳ್ಳಲು ನಾನಲ್ಲ. ಮತ್ತೆ? ಗೋಪರ ಯುಗದಲ್ಲಿ ಧರ್ಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ಮಾತ್ರ ತರುಣ ದೈತ್ಯ ನನ್ನಲ್ಲಿ ಹೋರಾಡಿ ನಡಹೇಡಿಯತ್ತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯನನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಪ್ರಭರಾಮಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.